ಎಲ್ಲಿ ನೋಡಿದಲ್ಲಿ ಕ್ಯಾಮೆರಾಗಳು ಕಂಡು ಬಂದಿದ್ದು ಉಡುಪಿಯ ಶ್ರೀಕೃಷ್ಣ ಮಠದ ರಥ ಬೀದಿಯಲ್ಲಿ ನಡೆದಂತಹ ಶ್ರೀಕೃಷ್ಣ ಲೀಲೋತ್ಸವದಲ್ಲಿ ಇಲ್ಲಿ ಜನತೆ ಮಠದಲ್ಲಿ ನಡೆಯುವಂತಹ ಕೃಷ್ಣ ಲೀಲೋತ್ಸವದ ವೈಭವ ಸಂಭ್ರಮವನ್ನು ನೋಡೋದ್ರಲ್ಲಿ ಬ್ಯುಸಿ ಆಗಿದ್ರೆ ಇತ ಛಾಯಾಗ್ರಾಹಕರು ಮಾತ್ರ ಫೋಟೋ ಮೇಲೆ ಫೋಟೋ ಕ್ಲಿಕ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ರು. ಯಾಕಂದ್ರೆ ಕಳೆದ 2 ವರ್ಷ ಸರ್ಕಾರದ ಕೋವಿಡ್ ಮಾರ್ಗಸೂಚಿಯ ಹಿನ್ನೆಲೆಯಲ್ಲಿ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಸರಳವಾಗಿ ಆಚರಣೆಯನ್ನ ಮಾಡಲಾಗಿತ್ತು. ಇದರಲ್ಲಿ ಛಾಯಾಗ್ರಾಹಕರಿಗೆ ಭಾಗವಹಿಸಲು ಅವಕಾಶ ಇರಲಿಲ್ಲ. ಆದರೆ ಈ ಬಾರಿ ವೈಭವದ ಮೆರವಣಿಗೆಯನ್ನ ಛಾಯಾಗ್ರಾಹಕರು ತಮ್ಮ ಫೋಟೋ ವಿಡಿಯೋ ಸೆರೆ ಹಿಡಿಯುತ್ತಾ ಇದ್ದಂತಹ ದೃಶ್ಯಗಳು ಮಠದ ಸುತ್ತ ಕಂಡು ಬರ್ತಾ ಇತ್ತು. ಮಾತ್ರವಲ್ಲ, ಅಷ್ಟ ಮಠಗಳ ಒಳಗೆ ಹೊರಗೆ ಭಾಗದಲ್ಲಿ ಜನ ಜಂಗುಳಿ ಕಿಕ್ಕಿರಿದು ತುಂಬಿದ್ರೆ ಛಾಯಾಗ್ರಾಹಕರು ಈ ಎಲ್ಲ ದೃಶ್ಯವನ್ನ ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿಯುವ ದೃಶ್ಯವಂತೂ ಬಲು ಮನಮೋಹಕವಾಗಿತ್ತು.